ಜ್ಞಾನ ಪ್ರತಿಭೆಗಳು ಹುಟ್ಟಿನಿಂದ ಬರುವಂತದ್ದಲ್ಲ. ಪುಸ್ತಕಗಳನ್ನು ಓದುವ ಮೂಲಕ ಇವುಗಳನ್ನು ಪಡೆಯಬೇಕು. ಯುವಜನತೆ ಹಣ ಸಂಪಾದನೆಯ ಬದಲು ಪುಸ್ತಕ ಓದುವ ಪ್ರೀತಿಯನ್ನ ಬೆಳೆಸಿಕೊಳ್ಳಬೇಕು ಅಂತ ನಿವೃತ್ತ ಪ್ರಾಂಶುಪಾಲ ಹಾಗೂ ಲೇಖಕ ಡಾಕ್ಟರ್ ಪ್ರಭಾಕರಶಿಶಿಲ ಹೇಳಿದರು. ಸುಳ್ಯದ ಶಾರದಾ ಮಹಿಳಾ ಕಾಲೇಜಿನಲ್ಲಿ ನಡೆದ ಡಾಕ್ಟರ್ ಪ್ರಭಾಕರಶಿಶಿಲರ 165ನೇ ಕೃತಿ ವ್ಯವಹಾರ ಅರ್ಥಶಾಸ್ತ್ರ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯ ಶಿಕ್ಷಣ ಅಗತ್ಯ. ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿಯೇ ಕಲಿಸುವ ಅಗತ್ಯ ಇದೆ. ಇದರೊಂದಿಗೆ ಸಂವಹನಕ್ಕಾಗಿ ಇಂಗ್ಲಿಷನ್ನ ಕಲಿಯುವಂತಹ ಅಗತ್ಯವೂ ಇದೆ. ವಿದ್ಯಾರ್ಥಿಗಳಿಗೆ ವಿಷಯ ಅರ್ಥ ಮಾಡಿಕೊಳ್ಳಲು ಕನ್ನಡವೇ ಬಹಳ ಉತ್ತಮ ಅಂತ ಅನಿಸಿದ ಕಾರಣ ಕನ್ನಡದಲ್ಲಿ ಅರ್ಥಶಾಸ್ತ್ರ ಪುಸ್ತಕಗಳನ್ನು ಬರೆಯೋದಿಕ್ಕೆ ಆರಂಭ ಮಾಡಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಯೋಜನವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಹಣ ಬಂದ್ರೆ ಅದು ಹೋಗಬಹುದು, ಬಂದ ಹಣ ಹಾಗೆ ಹೋಗಬಹುದು, ಅದು ನಾವು ಗಳಿಸಿದ ಹಣ ಅಲ್ಲ. ಆದರೆ ನಾವು ಬರೆದ ಪುಸ್ತಕ ಅದು ಹೋಗುವುದಿಲ್ಲ, ಅದು ಯಾವ ಕಾಲಕ್ಕೂ ಇದೆ. ಇಂಗ್ಲಿಷ್ ಅನ್ನು ಕಲಿಸಿ ಅಂತ ನೋಡಿ, ಎಷ್ಟು ಒಳ್ಳೆ ಮಾತು ಅಂತ ಯೋಚನೆ ಮಾಡಿ. ಕನ್ನಡದಲ್ಲಿಯೇ ಕಲಿಸಿ, ಇಂಗ್ಲಿಷ್ ಅನ್ನು ಕಲಿಸಿ. ಇಂಗ್ಲಿಷ್ ಯಾಕಂದ್ರೆ ನಮ್ಗೆ ಇರುತ್ತೆ ಬೇರೆಯವರ ಸಂವಹನ ಮಾಡಲಿಕ್ಕೆ, ಆದ್ರೆ ವಿಷಯ ಅರ್ಥ ಮಾಡಲಿಕ್ಕೆ ನಮಗೆ ಕನ್ನಡವೇ ಬಹಳ ಆಪ್ತ ಅಂತೇಳಿ ನನಗೆ ಅನಿಸಿತು, ಅವರಿಗೂ ಅನಿಸಿತ್ತು. ಆದ್ರಿಂದ ಕನ್ನಡ ಪುಸ್ತಕವನ್ನು ಬರೀರಿ ಅಂತ ನಮ್ಮ ಗುರುಗಳು ಹೇಳಿದ್ರು. ಆದ್ರೆ ನಾನು ಯಾಕೆ ಬರೆಯುದು, ನಾನು ಬ್ಯಾಂಕ್ ಆಫೀಸರ್ ಆಗಬೇಕು ಅಂತೇಳಿ ನಾನು ಬಹಳ ಪ್ರಯತ್ನ ಪಟ್ಟೆ. ಬ್ಯಾಂಕ್ ಆಫೀಸರ್ ನಾನು ರಿಟರ್ನ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತೇನೆ, ಇಂಟರ್ವ್ಯೂನಲ್ಲಿ ಹೋದಲ್ಲೆಲ್ಲ ಫೈಲ್. ನನ್ನ ಇಂಗ್ಲಿಷ್ ಒಂದಷ್ಟು ಕಡಿಮೆ ಇತ್ತು, ಯಾಕಂದ್ರೆ ನಾನು ತೀರಾ ಹಳ್ಳಿಗಾಡಿಯಿಂದ ಬಂದವ. ಡಾಕ್ಟರ್ ಶಿಶಿಲರ 165ನೇ ಕೃತಿ ವ್ಯವಹಾರ ಅರ್ಥಶಾಸ್ತ್ರವನ್ನ ಗೌಡ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಧನಂಜಯ ಅಡ್ಪಂಗಾಯ ಬಿಡುಗಡೆಗೊಳಿಸಿದ್ರು. ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಜ್ಯೋತ್ಸ್ನಾ, ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ರೇವತಿ ನಂದನ್, ಕಾಲೇಜಿನ ಉಪನ್ಯಾಸಕ ವರ್ಗ ಉಪಸ್ಥಿತರಿದ್ದರು.